ಮಂಗಳೂರಿನ ನೇತ್ರಾವತಿ ಸೇತುವೆ ನಿರಂತರವಾಗಿ ಅನಾಹುತಗಳಿಗೆ ಕಾರಣವಾಗಿ ಸೂಸೈಡ್ ಪಾಯಿಂಟ್ ಅಂತಾನೆ ಕುಖ್ಯಾತಿಯನ್ನ ಗಳಿಸಿಕೊಂಡಿದೆ. ತಿಂಗಳಿಗೆ ಒಂದರಂತೆ ಆತ್ಮಹತ್ಯೆ ಪ್ರಕರಣಗಳನ್ನ ಕಾಣ್ತಾ ಇರುವ ನೇತ್ರಾವತಿ ಸೇತುವೆಯಲ್ಲಿ ಇನ್ನು ಮುಂದಕ್ಕಾದ್ರೂ ಜೀವಹಾನಿ ತಪ್ಪಲಿದೆ. ಯಾಕೆ ಅಂದ್ರೆ ಅಲ್ಲಿ ಸುಮಾರು 55 ಲಕ್ಷ ರೂಪಾಯಿ ವೆಚ್ಚದಲ್ಲಿ ತಡೆಬೇಲಿ ಕಾಮಗಾರಿ ನಡೀತಾ ಇದೆ. ಈ ಬಗೆಗಿನ ಒಂದು ಡೀಟೇಲ್ಡ್ ಸ್ಟೋರಿ ಬರ್ತಾ ಇದೆ ನೋಡಿ. ಇದು ಮಂಗಳೂರಿನ ಜಪ್ಪಿನಮೊಗರು ಬಳಿ ಇರುವ ನೇತ್ರಾವತಿ ಸೇತುವೆ. ಸರಿಸುಮಾರು 1 ಕಿಲೋಮೀಟರ್ ಉದ್ದ ಇರುವ ಈ ಸೇತುವೆಯ ಬಳಿ ಗಮನಿಸಿದ್ರೆ ಸುತ್ತಮುತ್ತಲಿನ ಪರಿಸರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆದರೆ ಈ ದೃಷ್ಟಿಯಿಂದ ಫೇಮಸ್ ಆಗಬೇಕಿದ್ದ ನೇತ್ರಾವತಿ ಸೇತುವೆ ಮಾತ್ರ ಖ್ಯಾತಿಯನ್ನ ಗಳಿಸಿಕೊಂಡಿದ್ದು ಸೂಸೈಡ್ ಪಾಯಿಂಟ್ ಆಗಿ. ಯಾಕೆಂದ್ರೆ ಇಲ್ಲಿ ದಶಕಗಳಿಂದೀಚೆಗೆ 30ಕ್ಕೂ ಅಧಿಕ ಆತ್ಮಹತ್ಯೆ ಪ್ರಕರಣಗಳು ನಡೆದಿವೆ. ಇನ್ನು ಅನೇಕರು ಈ ಸೇತುವೆಯಿಂದ ಹಾರಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಈಗಾಗಲೇ ಕುಖ್ಯಾತಿ ಗಳಿಸಿಕೊಂಡಿರುವ ರಾಷ್ಟ್ರೀಯ ಹೆದ್ದಾರಿ 66ರ ಉಳ್ಳಾಲ ನೇತ್ರಾವತಿ ಸೇತುವೆಗೆ ಕೊನೆಗೂ ತಡೆಬೇಲಿ ನಿರ್ಮಾಣಕ್ಕೆ ಚಾಲನೆ ಸಿಕ್ಕಿದೆ. ಈಗಾಗಲೇ ಇದೀಗ ಕಾಮಗಾರಿಯು ಆರಂಭಗೊಂಡಿದೆ. ಸುಮಾರು 800 ಮೀಟರ್ ಉದ್ದದ ಈ ಸೇತುವೆಯಲ್ಲಿ ಒಟ್ಟು 4 ತಡೆಗೋಡೆಗಳು ಬರುತ್ತಿದ್ದು, ಇದರಿಂದ ಒಟ್ಟು 3200 ಮೀಟರ್ ಉದ್ದದ ತಡೆಬೇಲಿ ನಿರ್ಮಾಣವಾಗಲಿದೆ. ಸುಮಾರು 2 ತಿಂಗಳ ಕಾಲ ಕಾಮಗಾರಿ ನಡೆಯಲಿದೆ. ಸುಮಾರು 55 ಲಕ್ಷ ರೂಪಾಯಿ ವೆಚ್ಚದಲ್ಲಿ ತಡೆಬೇಲಿ ನಿರ್ಮಾಣವಾಗಲಿದ್ದು, ಸೇತುವೆ ಆರಂಭದ 2 ದಿಕ್ಕಿನಲ್ಲಿ ಒಟ್ಟು 4 ಸಿಸಿ ಕ್ಯಾಮೆರಾ ಅಳವಡಿಸಲಾಗುತ್ತಿದೆ. ಉಕ್ಕಿನ ಸರಳುಗಳನ್ನು ಉಪಯೋಗಿಸಿ ಸೇತುವೆಯ ಇಕ್ಕೆಲಗಳಲ್ಲಿ 800 ಮೀಟರ್ ಉದ್ದದ ರಕ್ಷಣಾ ಬೇಲಿ ನಿರ್ಮಾಣ ಆಗ್ತಾ ಇದೆ. ನೇತ್ರಾವತಿ ಸೇತುವೆ ತಡೆಗೋಡೆ ಒಟ್ಟು 2.5 ಅಡಿ ಎತ್ತರವಿದ್ದು, ಇದರ ಮೇಲೆ 3 ಅಡಿ ಕಬ್ಬಿಣದ ತಡೆಗೋಡೆ ನಿರ್ಮಾಣವಾಗಲಿದೆ. ಒಂದೊಂದು ಬ್ಲಾಕ್ಗಳು ಸುಮಾರು 12 ಅಡಿ ಉದ್ದವಿದ್ದು, ಇದರ ಜೋಡಣೆ ಕಾರ್ಯ ಸೇತುವೆ ಮೇಲ್ಭಾಗದಲ್ಲಿ ನಡೆಯಲಿದೆ. ಈ ಬ್ಲಾಕ್ ಮೇಲ್ಭಾಗಕ್ಕೆ 105 ಅಡಿ ಎತ್ತರದಲ್ಲಿ ಮುಳ್ಳಿನ ಸರಿಗೆ ಎಳೆಯಲು ಯೋಜನೆ ರೂಪಿಸಲಾಗಿದೆ. ಇದರಿಂದ ಈಗ ಇರುವ ತಡೆಗೋಡೆಯ ಮೇಲೆ 4.5 ಅಡಿ ಎತ್ತರದ ತಡೆಬೇಲಿ ನಿರ್ಮಾಣವಾಗಲಿದೆ. ಈ ಮೂಲಕ ಆತ್ಮಹತ್ಯೆಗಳ ಮೂಲಕ ಸುದ್ದಿಯಲ್ಲಿರುತ್ತಿದ್ದ ಉಳ್ಳಾಲದ ನೇತ್ರಾವತಿ ಸೇತುವೆ ಕುಖ್ಯಾತಿ ದೂರವಾಗಲಿದೆ. ಪ್ರಾಣವನ್ನ ಕಳೆದುಕೊಳ್ಳುವವರ ಸಂಖ್ಯೆಯು ಇಳಿಮುಖವಾಗಲಿದೆ ಎನ್ನುವುದು ಎಲ್ಲರ ವಿಶ್ವಾಸವಾಗಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.